ಹವಾಮಾನ ಇಲಾಖೆಯು ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಿಸಿದ್ದು, ಅದಕ್ಕೆ ಪೂರಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವ್ಯಾಪಕ ಮಳೆಯಾಗುತ್ತಿದೆ. ನದಿಗಳಲ್ಲಿ ನೀರು ತುಂಬಿ ಹರಿಯುತ್ತಿದೆ. ನಂದಿನಿ ನದಿ ತುಂಬಿ ಹರಿಯುತ್ತಿದ್ದು, ಕಟೀಲಿನಲ್ಲಿ ನದಿ 2 ಕವಲೊಡೆದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಎರಡೂ ಬದಿಗಳಲ್ಲಿ ಹರಿಯುತ್ತಿದೆ. ಕಟೀಲು ಕ್ಷೇತ್ರವು ನದಿಯ ಮಧ್ಯದಲ್ಲಿದ್ದು, ಡ್ರೋನ್ ಕ್ಯಾಮೆರಾದಲ್ಲಿ ಈ ದೃಶ್ಯವು ಸುಂದರವಾಗಿ ಕಾಣುತ್ತದೆ. ಕಟೀಲು ದೇವಸ್ಥಾನ ಕ್ಷೇತ್ರದ ಆವರಣದಲ್ಲಿರುವ ಅಡುಗೆ ಮನೆ, ಸಭಾಂಗಣಗಳು, ಛತ್ರಗಳು, ರಸ್ತೆಗಳು, ಬಸ್ ನಿಲ್ದಾಣ ಮತ್ತು ಸುತ್ತಮುತ್ತಲ ಪ್ರದೇಶಗಳು ಆಕರ್ಷಕವಾಗಿ ಕಂಗೊಳಿಸುತ್ತವೆ. ತುಂಬಿ ಹರಿಯುತ್ತಿರುವ ನಂದಿನಿ ನದಿ ಕಟೀಲು ಪರಿಸರದಲ್ಲಿ ಡ್ರೋನ್ ಕ್ಯಾಮೆರಾ ಮೂಲಕ ಹೇಗೆ ಕಾಣಿಸುತ್ತದೆ ಎಂಬುದನ್ನು ನಮ್ಮ ಕಿನ್ನಿಕೋಳಿ ಪ್ರತಿನಿಧಿ ಸೆರೆ ಹಿಡಿದಿದ್ದಾರೆ. ಅದನ್ನು ನೀವೇ ನೋಡಿ ಆನಂದಿಸಿ.